ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಪುರಾತನ ಮತ್ತು ಸಾಂಪ್ರದಾಯಿಕ ಸಂಸ್ಕೃತಿಯಾಗಿದ್ದು ನಮ್ಮ ದೇಶದಲ್ಲಿ ಇರುವ ಶಕ್ತಿಯುತ ಪರಿಸರ ಬೇರೆಡೆ ಇಲ್ಲ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಹೇಳಿದ್ದಾರೆ. ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ವತಿಯಿಂದ ನಡೆದ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಮೂರ್ತಿಯೊಂದಿಗೆ ಸಾಮೂಹಿಕ ಅಷ್ಟಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಸ್ಥೆಯ ಅಧಿಕಾರಿಗಳಾದ ಬಾಲಕೃಷ್ಣ, ಉಮಾಪತಿ, ಮುಖಂಡರಾದ ನಟರಾಜು, ಲಕ್ಷ್ಮೀಶ್, ವಿಕೆ ವೀರಕ್ಯಾತರಾಯ, ವೆಂಕಟೇಶ್, ಪ್ರಸನ್ನಕುಮಾರ್, ಹೇಮಂತ್, ಕೃಷ್ಣಾಚಾರ್ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಒಂದು ಸಣ್ಣ ವಯಸ್ಸು ಕೋವಿಡ್-19 ಅನ್ನುವಂಥ ಒಂದು ಸಣ್ಣ ವಯಸ್ಸಿನಿಂದ ತತ್ತರಿಸಬಹುದು. ನಮ್ಮಲ್ಲಿ ಅಷ್ಟು ದೊಡ್ಡ ಆಪತ್ತುಗಳು ಬರಲಿಲ್ಲ. ಜಗತ್ತಿನ ಮುಂದಿರುವ ರಾಷ್ಟ್ರಗಳು ಅದನ್ನ ಎದುರಿಸಲಾರದೆ ಇವತ್ತಿಗೂ ಕೂಡ ಒದ್ದಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ಅದನ್ನು ಮೆಟ್ಟಿದೆ. ಹಣದುಬ್ಬರ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗಾಗಲೇ ಜಗತ್ತಿನಲ್ಲಿ ರಿಸೆಷನ್ ಶುರುವಾಗಿದೆ. ಆದರೆ ನಮ್ಮ ದೇಶ ಆರ್ಥಿಕವಾಗಿ ಸದೃಢವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ನೆಲ ನಮಗೆ ಹೇಳಿಕೊಟ್ಟಿರುವಂಥ ಜೀವನ ವಿಧಾನ. ಹಾಗಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗಳು ಈ ಜಗತ್ತಲ್ಲೇ ಬಹಳ ದೊಡ್ಡ